ಹಿಂದೂಗಳ ಕೆಲ ಆಚರಣೆಗಳನ್ನ ಮೌಢ್ಯ ಎನ್ನುವ ಮೂಲಕ ವಿಚಾರವಾದಿ ಪ್ರೊಫೆಸರ್ ಕೆಎಸ್ ಭಗವಾನ್ ಮತ್ತೆ ಹಲವರ ಕೆಂಕಣಿಗೆ ಗುರಿಯಾಗಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವು ರಾಜಕಾರಣಿಗಳು ಕೈಗೆ ದಾರ ಕಟ್ಟಿಕೊಳ್ತಿದ್ದಾರೆ. ಕೈಗೆ ಕಟ್ಟಿಕೊಳ್ಳುವ ದಾರಗಳಿಗೆ ನಿಜವಾಗಿಯೂ ಶಕ್ತಿ ಇದೆಯಾ? ಶಕ್ತಿ ಇದ್ರೆ ಗಡಿಗೆ ಹೋಗ್ಲಿ, ಅಲ್ಲಿ ದಾರ ಪ್ರದರ್ಶನ ಮಾಡಿದ್ರೆ ವೈರಿಗಳು ಓಡಿ ಹೋಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದೇಶವನ್ನ ಇಂದು ಪಂಚಾಂಗ ಆಳ್ತಾ ಇದೆ. ಮೌಢ್ಯಗಳು ತುಂಬಿ ಹೋಗಿವೆ. ಮೊದಲು ಇದನ್ನ ತಡಿಬೇಕಾಗಿದೆ. ಹೋಮ ಹವನ ಮಾಡೋದ್ರಿಂದ ಎಲ್ಲವೂ ಸಾಧ್ಯ ಅಂತಾದ್ರೆ, ಶತ್ರುಗಳು ಓಡಿ ಹೋಗ್ತಾರೆ ಅಂತಾದ್ರೆ ನಾನು ಮೊದಲು ಅದನ್ನ ಮಾಡಲು ಆರಂಭಿಸ್ತೇನೆ ಅಂತ ಹೇಳಿದ್ದಾರೆ. ಮಿಲಿಟರಿಗೆ ಯಾಕೆ ಸುಮ್ಮನೆ ಖರ್ಚು ಮಾಡೋದು, ಆ ಹಣವನ್ನ ಯಾಗ ಮಾಡಲು ವಿನಿಯೋಗಿಸ್ಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಗೋವಾದ ಸಂಸ್ಕೃತಿಯನ್ನ ಗೌರವಿಸುವ ಒಳ್ಳೆಯ ಪ್ರವಾಸಿಗರನ್ನ ನಾವು ಸ್ವಾಗತಿಸುತ್ತೇವೆ ಅಂತ ಪ್ರವಾಸೋದ್ಯಮ ಸಚಿವ ಮನೋಹರ್ ಹೇಳಿದ್ದಾರೆ. ನಮ್ಮ ರಾಜ್ಯದ ನೀತಿ ನಿಯಮಗಳನ್ನ ಗೌರವಿಸದ ಪ್ರವಾಸಿಗರನ್ನ ನಾವು ಬರಮಾಡಿಕೊಳ್ಳುವುದಿಲ್ಲ. ಗೋವಾಕ್ಕೆ ಬರುವ ಪ್ರವಾಸಿಗರು ಇಲ್ಲಿ ಲಭ್ಯವಾಗುವ ಮದ್ಯ ಸೇವಿಸಿ ಅಸಂಬದ್ಧವಾಗಿ ನಡೆದುಕೊಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಸೇವನೆಗೆ ನಿರ್ಬಂಧ ಹೇರಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಮಗೆ ಮದ್ಯದ ಮೇಲೆ ನಿರ್ಬಂಧ ಹೇರಿರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಮದ್ಯ ಸೇವಿಸಿದ ನಂತರ ಪ್ರವಾಸಿಗರು ನಡೆದುಕೊಳ್ಳುವ ರೀತಿ ನಮಗೆ ಬೇಸರ ಉಂಟು ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಒಳ್ಳೆಯ ಪ್ರವಾಸಿಗರನ್ನ ಮಾತ್ರ ಸ್ವಾಗತಿಸುತ್ತೇವೆ ಅಂತ ಹೇಳಿದ್ದಾರೆ. ಕಳೆದ ವಾರ ಸಿಎಂ ಸೂಚಿಸಿರುವಂತೆ ಸ್ವಚ್ಛತೆಗೆ ಹೆಚ್ಚು ಮಹತ್ವ ನೀಡುತ್ತೇವೆ. ಹಾಗೇನೆ ಯಾರು ರಸ್ತೆ ಬದಿಗಳಲ್ಲಿ ಕಸ ಎಸೆದು ಅನೈರ್ಮಲ್ಯ ಮಾಡ್ತಾರೋ ಅಂತವರಿಗೆ ದಂಡ ವಿಧಿಸಲು ಮುಂದಾಗ್ತೇವೆ ಅಂತ ಎಚ್ಚರಿಕೆ ರವಾನಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಆಗಸ್ಟ್ 15ರಿಂದ ಸಾರ್ವಜನಿಕ ಪ್ರದೇಶದಲ್ಲಿ ಮದ್ಯ ಸೇವಿಸಿದ್ರೆ 2500 ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಸಿಎಂ ಸೂಚನೆ ನೀಡಿದ್ದಾರೆ. जो गार्बेज के ऊपर, प्लास्टिक के ऊपर, जो पब्लिक प्लेस पे जो दारू पीता है बॉटल लेके उसके ऊपर, या तुम्हारा जो कोई पेशाब करता है पब्लिक प्लेस पे उसके ऊपर जो फाइन डाला है उसका हम स्वागत करते हैं पहला कि ये चाहिए था और होता है।